ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ 1 ಗಂಟೆಯಿಂದ 1:30 ತನಕ ಈ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಈ ಒಂದು ಎಪಿಸೋಡ್ನಲ್ಲಿ ತುಂಬ ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಗಿದೆ ಇಷ್ಟು ತನಕ. ಸೊ ಟೋಟಲಾಗಿ ಕೆಲವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ, ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ. ಸೊ ಇಂಥದ್ದು ಕೆಲವೊಮ್ಮೆ ಒಂದು ವಿತ್ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಜನ ಪ್ರ್ಯಾಂಕ್ ಮಾಡ್ತಾರೆ. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮಾಡಬೇಕಾದಿಷ್ಟೇ, ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸ್ಕೊಂಡು ನಿಮ್ಮ ಪರ್ಫೆಕ್ಟ್ ಕಾನ್ಸೆಪ್ಟ್ ಇದ್ರೇ ಸೂಪರ್ ಆಗುತ್ತೆ. ಸೊ ವಿದೌಟ್ ಕಾನ್ಸೆಪ್ಟ್ ಅಂದರೆ ನಾವು ಕೆಲವೊಮ್ಮೆ ಪ್ಲ್ಯಾನ್ ಮಾಡಿದ್ದು ನಿಮಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ವಿತ್ ಕಾನ್ಸೆಪ್ಟ್ ಆ್ಯಂಡ್ ಏನು ವರ್ಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಹೆಸರನ್ನು ಪರ್ಫೆಕ್ಟಾಗಿ ಬರೀರಿ. ಆ್ಯಂಡ್ ಅದರ ಜೊತೆಗೆ ನೀವು ಎಲ್ಲಿಂದ ಮೆಸೇಜನ್ನು, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಊರಲ್ಲಿ ನಿಮ್ಮದು ಅದೆಲ್ಲ ಪರ್ಫೆಕ್ಟ್ ನಮಗೆ ಬೇಕಾಗುತ್ತೆ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಸೊ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಜಯಪ್ರಕಾಶ್ ಫ್ರಮ್ ಮ್ಯಾಂಗ್ಳೂರ್. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಸುರಕ್ಷಾ. ಆ್ಯಂಡ್ ಏನು ಹೇಳಿದ್ದಾರೆ ಅಂದರೆ, ಇವರು ಒಂದು ಹೋಟ್ಲಲ್ಲಿ ಅಕೌಂಟೆಂಟ ಮ್ಯಾನೇಜರ ಏನೋ ಒಂದು ಕೆಲಸ ಮಾಡ್ತಿದ್ದಾರಂತೆ. ಓಕೆ, ಸೊ ನೋಡೋಣ ಇವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಸುರಕ್ಷಾ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಜಯಪ್ರಕಾಶ್ ಅವರ ಅಡ್ಡ ಹೆಸರು ಪಾಚನ. ಓಕೆ, ಪಚ್ಚ ಏನೇ ಇರಲಿ. ಸೊ ಇವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸುರಕ್ಷಾ ಅವರು. ನೋಡೋಣ ಇವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹಲೋ, ನಮಸ್ತೆ ಜಯಪ್ರಕಾಶ್. ಹೌದು. ಅದೇ ಒಂದು ಸ್ವಲ್ಪ ಮ್ಯಾನೇಜರ್ ಅಲ್ವಾ? ಮ್ಯಾನೇಜರ್? ಹೌದು, ಲಾಡ್ಜ್ ಮ್ಯಾನೇಜರ್ ಅಲ್ವಾ? ಅಲ್ಲ. ಪಚ್ಚ ಯಾರು ನೀವಾ? ಯಾರು? ಪಚ್ಚ ಪಚ್ಚ ಅಂದ್ರೆ ಯಾರು? ಜಯಪ್ರಕಾಶ್ ಅಲ್ವಾ? ಹೌದೌದು, ಹೇಳಿ. ನೀವು ಎಲ್ಲಿ ಕೆಲಸ ಮಾಡೋದು? ನಾನು ನವರತ್ನ ಪ್ಯಾಲೇಸ್. ಈಗ ಪ್ಯಾಲೇಸ್ ಅಲ್ಲ? ಹೌದು. ಅದು ಲಾಡ್ಜ್ ಅದು? ಹೌದು. ಮತ್ತೆ ಅದೇ ಹೇಳಿದ್ ನಾನು. ಯಾರಿದು ಗೊತ್ತಾಗ್ಲಿಲ್ಲ. ನೀವು ಮ್ಯಾನೇಜರಾ? ಮ್ಯಾನೇಜರ್ ಅಲ್ಲ, ಮ್ಯಾನೇಜರ್ ಬಂದಿಲ್ಲ, ರಜೆಯಲ್ಲಿದ್ದಾರೆ. ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಾನು ಅಕೌಂಟೆಂಟ್ ವರ್ಕ್ ಮಾಡ್ತಿದ್ದೇನೆ. ಹೌದಾ? ಹೌದು. ಒಂದು ಸ್ವಲ್ಪ ಏನು ಗೊತ್ತಾ, ನಾವು ಬಂದಿದ್ವಿ ನಿನ್ನೆ, ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಏನು ಅದು ಫೆಸಿಲಿಟೀಸ್ ಏನು ಸರಿ ಇಲ್ಲ ನಿಮ್ಮದು. ಕಂಪ್ಲೇಂಟ್ ಯಾವ್ದ್ರದ್ದು? ಅಂದರೆ ಯಾವುದೇ ಏನು ಫೆಸಿಲಿಟಿ ಕೊಡಲಿಲ್ಲ ನೀವು. ನೀವಲ್ಲಿ ಖಾಲಿ ಹಣ ತಗೊಂಡ್ರಾಯ್ತಾ? ಯಾವ ಫೆಸಿಲಿಟಿ ನಂಗೆ ಗೊತ್ತಾಗ್ಲಿಲ್ಲ. ನನ್ನ ನಂಬರ್ ಯಾರು ಕೊಟ್ಟದ್ದು ನಿಮಗೆ? ನಿಮ್ಮ ನಂಬರ್ ನನಗೆ ನಿಮ್ಮ ಇದರಲ್ಲಿ ಇಂಟರ್ನೆಟಲ್ಲಿ ಇದೆ. ನನ್ನ ನಂಬರ್ ಇಂಟರ್ನೆಟ್ ಅಲ್ಲಿ ಇಲ್ಲ. ಅಯ್ಯೋ, ಇಲ್ಲಿ ನಮ್ಮ ಇದೆಯಲ್ಲ ಇಲ್ಲಿ. ನಾವು ನಿನ್ನೆ 6 o'clock ತನಕ ಇದ್ವಿ, ಮತ್ತೆ ನಾವು ಹಿಂದೆ ಬಂದ್ವಿ. ಬಟ್ ಏನೋ ಗೊತ್ತಾ, ನೀವು ಈ ಥರ ಹಣ ಮಾಡೋದ ರೀ? ಯಾವ ರೂಮಲ್ಲಿ ಇದ್ದೀರಿ? ಯಾವ ರೂಮಲ್ಲಿ ಇದ್ರಿ ನಿನ್ನೆಯಾ? ಡಿಲಕ್ಸ್ ರೂಮು. ಡಿಲಕ್ಸ್ ರೂಮ್ ಇಲ್ಲ ನಮ್ಮಲ್ಲಿ. ಮತ್ತೆ ಯಾವುದು? AC ಇದೆಯಾ? ಹಲೋ, ಒಂದ್ ನಿಮಿಷ. ಮ್ಯಾನೇಜರ್ ಇದ್ರ, ಮ್ಯಾನೇಜರ್ ಕೊಡ್ಲ? ನಾನು ನಿಮ್ಮ ಹತ್ರ ಮಾತಾಡೋದು ಮಾರ, ಮ್ಯಾನೇಜರ್ ಯಾಕೆ ನಂಗೆ? ನೀವಲ್ಲ ರಿಸೀವ್ ಮಾಡಿದ್ದು? ನಮ್ಗೆ ಫೋನ್ ಮಾಡಿದ್ದು, ನಾವೆಂತ ಮಾಡಿ? ಅಲ್ಲ, ನೀವು ಎಂತ ಮಾಡೋದು ಅಂದ್ರೆ, ನೀವು ಡಿಲಕ್ಸ್ ಇಲ್ಲ, AC ಇಲ್ಲ, ನಮ್ಗೆ ಅದು ಒಟ್ಟಾರೆ ಮಾತಾಡೋದೆ ನೀವು. ಒಂದು ಹೋಟ್ಲಲ್ಲಿ ನಿಮ್ದು ಯಾವ್ದಂತ ಅದಕ್ಕೆ ಡಿಲಕ್ಸ್ ಇಟ್ರ ಅಂತ ಗೊತ್ತಿಲ್ಲ ನಂಗೆ. ನಾನು ನಿಮ್ಮ ಹತ್ರ ಮಾತಾಡೋದು. ಹಲೋ ಸರ್, ಪ್ಲೀಸ್ ಗಿವ್ ಇವ್ರು ಪಚ್ಚ ಕೊಡಿ ಪ್ಲೀಸ್. ಜಯಪ್ರಕಾಶ್ ಪ್ಲೀಸ್. ಜಯಪ್ರಕಾಶ್ ಸರ್, ಜಯಪ್ರಕಾಶ್ ಕೊಡಿ ಸರ್, ಜಯಪ್ರಕಾಶ್ ಕೊಡಿ. ಕೊಡ್ತೀವಿ ಸರ್, ಯಾರಂದ್ರೆ ಹೇಳ್ಬೋದಾ? ಅಲ್ಲ, ನಾನು ಜಯಪ್ರಕಾಶ್ ಹತ್ರ ಕಮಿಟ್ಮೆಂಟ್ ಇದೆ. ಓಕೆ ಸರ್, ನಿಮ್ದು ಗೆಸ್ಟ್ ಹೆಸರು ಹೇಳಿ ಸರ್. ಎಲ್ಲ ಗೆಸ್ಟ್ ನೋಡಿ, ನಾನು ಒಟ್ಟಾರೆ ಮಾತಾಡೋದು ಗೊತ್ತಾಯ್ತಲ್ಲ, ಒಟ್ಟಾರೆ ಬೆಚ್ಚ ಆಗ್ತೇನೆ ನಾನು. ಈಗ ನೀವು ಪಚ್ಚ ಹತ್ರ ಕೊಡಿ. ಭಟ್ರು ಇಲ್ಲ ಇಲ್ಲಿ. ಭಟ್ರಲ್ಲ ಮಾರೆ, ಪಚ್ಚ ಹತ್ರ ಕೊಡಿ ಪ್ಲೀಸ್. ಜಯಪ್ರಕಾಶ್ ಹತ್ರ ಕೊಡಿ. ಜಯಪ್ರಕಾಶ್ ಹತ್ರ ಕೊಡಿ. ಹೆಸರಲ್ಲಿ ಅಲ್ಲ, ಗೆಸ್ಟ್ ಚೆಕ್ ಮಾಡ್ಬೇಕಲ್ಲ ಸರ್. ಅಲ್ಲ, ನೀವು ಜಯಪ್ರಕಾಶ್ ಹತ್ರ ಕೊಡಿ. ಹೌದು ಸರ್, ಜಯಪ್ರಕಾಶ್ ಹತ್ರ ಕೊಡ್ತೀವಿ. ನೀವು ಡ್ಯೂಟಿ ಅವರ್ಸ್ ಅಲ್ಲಿ ಅವರ ಹತ್ರ ಈಗ ಕಾಲ್ ಮಾಡಿದ್ರೆ ನಾ ಕೇಳುವರಿಲ್ಲ ಅವ್ರಿಗೆ. ಪರ್ಸನಲ್ ಮೊಬೈಲ್ಗೆ ಕಾಲ್ ಮಾಡುವಾಗಿಲ್ಲ ಸರ್. ನೀವು ಯಾವುದು ಪರ್ಸನಲ್ ಮೊಬೈಲ್ಗೆ ಕಾಲ್ ಮಾಡುವಾಗಿಲ್ಲ, ಮೊಬೈಲ್ಗೆ ಡ್ಯೂಟಿ ಅವರ್ಸ್ ಕಾಲ್ ಮಾಡುವಾಗಿಲ್ಲ. ಕಂಪ್ಲೇಂಟ್ ಇದ್ರೆ ಸರ್, ನೀವು ನನ್ನ ಮೊಬೈಲ್ಗೆ ಕಾಲ್ ಮಾಡ್ಬೇಕು. ಕಂಪ್ಲೀಟ್ ಮೊಬೈಲ್ ಮಾಡ್ಬೇಕು, ಇಲ್ಲಾಂದ್ರೆ ಲ್ಯಾಂಡ್ ಲೈನ್ ಗೆ ಕಾಲ್ ಮಾಡ್ಬೇಕು. ಹೌದಾ? ನೀವು ಅವ್ರ ಹತ್ರ ಕಾಲ್ ಮಾಡುವಾಗಿಲ್ಲ ಸರ್. ನಂಬರ್ ಕೊಡಿ, ಲ್ಯಾಂಡ್ ಲೈನ್ ನಂಬರ್ ಕೊಡಿ. ಅಲ್ಲಿಂದ ಕಾಲ್ ಮಾಡಿ ನಾನು ಇವ್ರ ಹತ್ರ ಮಾತಾಡ್ತೇನೆ. ಪಚ್ಚ ಹತ್ರ ಮಾತಾಡ್ತೇನೆ. ಹೆಸರು ಹೇಳಿ ಸರ್, ನಿಮ್ದು ಗೆಸ್ಟ್ ಹೆಸರು ಹೇಳಿ ಅಂತ ಹೇಳಿ. ನಿಮ್ಮ ಹತ್ರ ತುಳು ಭಾಷೆ ಬರ್ತದಲ್ಲ?
ತುಂಬ ಬರುತ್ತೆ. ಚೂರು ಇಂಚು ಬರ್ಪಾರ, ಚೂರು ಇಂಚು ಬಲಿಗೆ ಒಂಚಿ ಚೂರು ಇಂಚು ಬಲಿ, ಚೂರು ಇಂಚು ಬಲಿ ಒಂಚಿ ಬರೋದು ಪಚ್ಚ ಗೊತ್ತಾರವಲ್ಲಿ ಒಳ್ಳೆ. ಸರ್ ಯಾನೆ ಸ್ಪಂದನ ಟಿ ವಿ ಕಾಲ್ ಮಲ್ತೊಂದು ಕಿರಿಕಿರಿ ಮಸ್ಕಿರಿ ಹಿಡ್ದು ಈ ಡೈರೆಕ್ಟ್ ಅರಗೆ ಕೊರ್ಲೇವಿ. ಓಕೆ ಜಯಪ್ರಕಾಶ್ ಹತ್ರ ಕೊಡಿ ಇವ್ರೆ, ಕೊಡಿ ಕೊರ್ಲೆ ಕೊರ್ಲೆ. ಸರ್ ಏನ್ರಿ ಇದು? ನೀವು ಯಾರದು ಈಗ ಮಾತಾಡ್ತಾ ಮ್ಯಾನೇಜರಾ? ನಾನೀಗ ಮ್ಯಾನೇಜರ್ ಹತ್ರ ಕೊಡ್ಲಿಕ್ಕೆ ಹೇಳಿದೆ ನಾನು ನಿಮ್ಗೆ. ಹಲೋ ಎಂತ ಹೇಳಿ ಒಟ್ಟಾರೆ ಮಾತಾಡ್ದೆ ನೀವು? ಅಲ್ಲ ಗೆಸ್ಟ್ ಇದೆ ಹೆಸರು ಹೌದು. ನೀವು ಇದಾಗ ಟೋಟಲ್ ಎಂತ ಇತ್ತು ಒಟ್ಟಾರೆ ಅಂತ ಮಾತಾಡೋದಲ್ಲ, ಗೊತ್ತಾಯ್ತಲ್ಲ? ನೀವು ಅಕೌಂಟೆಂಟ್ ಆಗ್ಲಿ ಅಲ್ಲ ಬೇರೆ ಆಗ್ಲಿ ನಂಗೆ ಯಾಕೆ ಪಚ 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 ಸೀರಿಯಸ್ ಇರ್ಲಿ ಪಚ ಪಾಚವಾ ಎಂತ ಪಾಚ ಮಾರ ಪಾಚಿ ಇಡ್ತಿದ್ಯಾ ಅಂತ? ಅಲ್ಲ ಎಂತ ಹೇಳುದು? ನಿಮ್ದು ಊಟ ಆಯ್ತಾ? ಅದಕ್ಕೆ ಈಗ ಬಗಲುದು ನೀವು ಈ ತರ ಒಟ್ಟಾರೆ ಬಗಲುದಲ್ಲ ನೀವು. ಯಾರು ಇಟ್ಟದ್ ಮಾರ ಪಾಚ ನಿಮ್ಗೆ? 14 ನಾನ್ ವೆಜ್ ಸಣ್ಣದಿಂದ ಕರೀತಿದ್ದಾರ ನಿಮ್ಗೆ ಪಾಚ ಅಂತ? ಈಗ ಎಂತ ಮಾಡುದು? ಈಗ ನಂಗೆ ನ್ಯಾಯ ಬೇಕು. ನೀವು ಎಂತ ನಾನ್ ನಿಮ್ಮ ಲವರಾ ಬರ್ಲಿಕ್ಕೆ? ನೀವು ಈ ತರ ಕರಿಬೋದ ನನ್ನನ್ನು ಬನ್ನಿ ಅಂತ? ಹೌದಾ ರೀ? ಓ ಪಾಚ, ಓ ಪಾಚ ಪಾಚ ಅಲ್ಲ ನೀವು ಎಂತ ಯಾರು ಮಾರ ನಿಮ್ಗೆ ಇಟ್ಟದ್ದು ಪಾಚ ಅಂತ? ಪೀತ ಇತ್ತು ಕೆ ಅಂತ ಹಾಕಿದ್ರೆ ಒಳ್ಳೆ ಆಗ್ತಿತ್ತು. ನೀವು ನಿಮ್ಮ ನಂಬರ್ ನಿಮ್ಗೆ ಯಾಕೆ ಮಾರ? ನಮ್ಗೆ ಇಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಉಂಟು, ನಿಮ್ಗೆ ಕೊಡ್ಲಿಕ್ಕೆ ಉಂಟು. ನಿಮ್ಮನ್ನ ಕೆಲಸದಿಂದ ತೆಗಿಬೇಕು. ಅಕೌಂಟೆಂಟ್ ಎಂತ ಅಕೌಂಟೆಂಟ್ ನೀವು? ಬೇಡ ನಂಗೆ, ನಾನು ಇಲ್ಲಿಂದ ಒಮ್ಮೆ ಹೋಗ್ತೇನೆ. ಅಲ್ಲ ಇಲ್ಲಿಂದ ಒಮ್ಮೆ ಹೋಗುದು ಮಾರ. ನೀವು ಹೇಳಿ ಒಳ್ಳೆ ಕೆಲಸ ಇದ್ರೆ ಹೇಳಿಕೊಡಿ, ನಾನು ಮಾಡ್ತೇನೆ. ನಿಮ್ಗೆ ಒಳ್ಳೆ ಕೆಲಸ ಉಂಟು, ಪಾಚಿ ತೆಗಿಯುವುದು. ಪಾಚಿ ತೆಗಿಯುದು ಬರ್ತೀರಾ? ಒಟ್ಟಿಗೆ ತೆಗಿಯುವ. ಇದು ಮೇಲೆ ಟ್ಯಾಂಕಿ ಉಂಟಲ್ಲ ಮನೆದ್ದೆಲ್ಲ, ಪಾಚಿ ತೆಗಿಯುವುದೆಲ್ಲ ಅದು ಬರ್ತೀರಾ? ಆಯ್ತಾ? ಆಯ್ತಾಯ್ತು. ಎಂತ ಊಟ ಆಯ್ತಾ ನಿಮ್ದು? ಊಟ ಆಗಿ ಕುತ್ಕೊಂಡು ನಿಮ್ದಾಯ್ತಾ? ನಮ್ದಾಯ್ತು. ಈಗ ನೀವು ಎಂತ ಈಗ ನಂಗೆ ಈಗ ನ್ಯಾಯ ಬೇಕು, ನಂಗೆ ನ್ಯಾಯ ಅಲ್ಲ ನ್ಯಾಯ ಬೇಕು. ನ್ಯಾಯ ಕೊಡಿಸ್ತೇನೆ, ನೀವು ಇಲ್ಲಿಗೆ ಬನ್ನಿ. ಹೌದೌದು ನಂಗೆ ಗೊತ್ತಾಯ್ತು. ನೀವು ನಿಮ್ಮ ರೋಪ್ ಎಲ್ಲ ಬೇಡ, ಗೊತ್ತಾಯ್ತಲ್ಲ? ನೀವು ಅಲ್ಲಿ ಬಂದು ನಂಗೆ ಹೊಡಿತೀರ ಅಂತ ಗೊತ್ತುಂಟು. ನೋಡಿ ನಾವು ಹೊಡಿಯುವಷ್ಟು ದೊಡ್ಡ ಜನ ಆಗಿದೆ, ಗೊತ್ತಾಯ್ತಾ? ಯಾವ್ದು ದೊಡ್ಡ ಯಾವ್ದು? ಹೊಡಿಯುವಷ್ಟು ದೊಡ್ಡ ಜನ ಇಲ್ಲ. ಮತ್ತೆ ಎಂತ ಮಾಡುದು? ನಾವು ಇಲ್ಲಿ ಮಾತನಾಡುವ. ನೀವು ನಗಾಡಬೇಡಿ, ನಾನು ಸೀರಿಯಸ್ ಇಂದ ಮಾತಾಡ್ತಿದ್ದೆ. ನೀವ್ರೆ ನೀವು ಹೇಳುವಾಗ ನಾನು ನಿಮ್ಮನ್ನು ನೋಡ್ಲಿಲ್ಲ. ಪಾಚ ಓ ಪಾಚ, ನಾನು ಮಾತಾಡ್ತಿ ಕೇಳಿ ಪಾಚ. ಪಾಚ ಮಾತಾಡ್ತಿ ಕೇಳಿ ನೀವು. ಆಯ್ತಾಯ್ತು ಹೇಳಿ. ನೀವು ನಗಡದ ಕೇಳಿ, ಅದು ಫಸ್ಟ್ ಹೇಳಿ. ನಮ್ಗೆ ನೀವು ಮಾತನಾಡೋದು ನಂಗೆ ನಗಡುವ. ಎಂತಕ್ಕೆ ನಾನು ಅಷ್ಟು ಕಾಮಿಡಿ ಕಾಣ್ತದ ನಿಮ್ಗೆ? ಹೌದಾ ರೀ? ಪಾಚ ಪಾಚ ಕರಿಬೇಡಿ, ಅದು ಬೇರೆ ಬೇರೆ ಹೆಸರು ಆಗ್ತದೆ. ಅಲ್ಲ ಪಾಚ ನೋಡಿ, ನಾನು ಹೇಳುದು ನೋಡಿ ಪಾಚ. ಎಂತ ನಿಮ್ಗೆ ಸಿಟ್ಟು ಬರ್ತದಾ? ಸಿಟ್ಟಲ್ಲ ನಂಗೆ, ಆದ್ರೆ ನೀವು ಹೆಸರು ಕರೆದ್ರೆ ನಂಗೆ ನಗಾಟಿಗೆ ಆಗ್ತದೆ. ಅಲ್ಲ ಪಾಚ ನೋಡಿ, ನಾನು ನಗಾಡ್ಲಿಕ್ಕೆ ಹೇಳುದಲ್ಲ ನೋಡಿ ಪಾಚ ಅವ್ರೆ. ಹೇಳಿ. ಗೊತ್ತಾಯ್ತಾ? ಒಟ್ಟಾರೆ ಪಾಚ ತರ ಮಾಡ್ಬೇಡಿ ನೀವು. ಹೇಳಿ. ಗೊತ್ತಾಯ್ತಾ? ಈಗ ಒಂದು ಕೇಳಿ, ನನಗೆ ನಂಗೆ ಒಂದು ನ್ಯಾಯ ಕೊಡಿಸಿ. ನ್ಯಾಯ ಕೊಡಿಸ್ಲಿಕ್ಕೆ ಹೈಕೋರ್ಟಿಗೆ ಹೋಗು, ಬರ್ತೀರಾ? ಕೋರ್ಟಿಗೆ ಹೋಗು, ನ್ಯಾಯ ಕೊಡಿಸ್ತೇನೆ ನಾನು. ಅಲ್ಲ ನೀವು ಈ ತರ ಮಾತಾಡಿದ್ರೆ ನಂಗೆ ಹೇಗೆ ನ್ಯಾಯ ಸಿಗುದು ಪಾಚ ಅವ್ರೆ? ಈಗ ಈ ತರ ನೀವು ಮಾತಾಡಿದ್ರೆ ಯಾವ ತರ ನಂಗೆ ನ್ಯಾಯ ಸಿಗ್ಬೋದಾ ಪಾಚ? ನೀವು ಪಾಚ ಕರಿಬೇಡಿ, ನಂಗೆ ಬೇರೆ ಕೇಳಿಸ್ತದೆ. ಯಾವ್ದು ಬೇರೆ ಕೇಳಿಸುದು ನಿಮ್ಗೆ? ಪಾಚ ಹೇಳಿ ನೋಡಿ ಪಾಚ ಅವ್ರೆ, ಪಾಚ ಅವ್ರೆ ನೋಡಿ, ನಾನು ನಿಮ್ಗೆ ಬೇಜಾರು ಮಾಡ್ಬೇಕಂತಲ್ಲ ಪಾಚ ಅವ್ರೆ. ಗೊತ್ತಾಯ್ತು ಹೇಳಿ. ಗೊತ್ತಾಯ್ತಾ? ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ದು. ನೀವು ನೋಡಿ ತುಂಬಾ ಮಾತಾಡ್ತೀರ ನೀವು ಈ ತರ, ಆಯ್ತಾ? ಈಗ ನನ್ನಿಂದ ನಿಮ್ಗೆ ಬೇಜಾರಾಗ್ಬೋದು ಪಾಚ ಅವ್ರೆ. ಬೇಜಾರೇನಿಲ್ಲ, ನೀವು ಇಲ್ಲಿ ಬನ್ನಿ, ನಾ ಮಾತಾಡ್ತೇನೆ ನಿಮ್ಮ ಹತ್ರ. ಯಾವ್ದು ಎಂತ?
ನೀವು ಇಲ್ಲಿ ಬನ್ನಿ, ನಾವು ಮಾತಾಡ್ತೇವೆ, ಗೊತ್ತಾಗ್ಬೇಕಲ್ಲ ಯಾರು ಅಂತ. ಅಲ್ಲ ನಾನು ಅಲ್ಲಿ ಬಂದು ನೀವು ಮಾತಾಡಿದೆ ಅಂತ ನೀವು ಅದೇ ನಾನು ಹಾಗೆ ಕೇಳಿದಾಗೆ ಲವರ ನಾನು ನಿಮ್ದು ಹೌದಾ ಪಾಚ ಅವರೇ? ಪಾಚ ಯಾರೇ ಆಗಿರಲಿ ಲವರ್ ನೀವು ಬರ್ಬೇಕು ಇಲ್ಲಿಗೆ. ಅಲ್ಲ ಪಾಚ ಅವರೇ ನಾನು ಕೇಳುದು ನೋಡಿ ಪಾಚ ಅವರೇ. ಹಾ ಹೇಳಿ ಹೇಳಿ, ನಂಗೆ ಕೇಳ್ತಾ ಉಂಟು. ಕೇಳ್ತಾ ಉಂಟಲ್ಲ ಪಾಚ ಅವರೇ? ಹಾ ಪಾಚ ಅವರೇ, ಹಾ ಪಾಚ ಅವರೇ ನಮಸ್ತೆ. ಹಾ ಕೇಳ್ತಾ ಉಂಟು. ನಮಸ್ತೆ, ಇದು ಕಾರ್ತಿಕ್ ಅಂತ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ, ಸ್ಪಂದನ ಟಿವಿಯಿಂದ. ನಂಗೆ ಆಗ್ಲೇ ಗೊತ್ತಾಗಿದೆ. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಸುರಕ್ಷಾ ಆಚಾರ್ಯ. ಲಾಸ್ಟ್ ಟೈಮ್ ಯಾರಿಗೂ ನೀವು ಫೋನ್ ಮಾಡಿ ನನ್ನ ನಂಬರ್ ತಗೊಂಡಿದ್ದೀರಿ. ತಗೊಂಡ್ರಾ ನೀವು? ಸುರಕ್ಷಾ ನಂಗೆ ಆಗ್ಲೇ ಗೊತ್ತಾಗಿದೆ. ಹೌದಾ? ನಂಗೆ ಯಾರು ಅಲ್ಲ, ಲಾಸ್ಟ್ ಟೈಮ್ ಏನ್ ಗೊತ್ತುಂಟಾ, ಒಬ್ರಿಗೆ ಫೋನ್ ಮಾಡಿದ್ರಿ ಇಲ್ಲಿ ಇರುವವರಿಗೆ. ಹಾ ಹಾ, ನಂದು ನಂಬರ್ ತಗೊಂಡಿದ್ದೀರಿ, ನೆನಪುಂಟಾ ನಿಮ್ಗೆ? ನಂಗೆ ನೆನಪಿಲ್ಲ ಮಾರ. ನಿಮ್ಮ ನಂಬರ್ ಅವ್ರು ಹೇಳಿದ್ರು ನಿನ್ನದು ನಂಬರ್ ತಗೊಂಡಿದ್ದಾರೆ, ಫೋನ್ ಮಾಡ್ಬೋದು ಅಂತ. ನಾನು ಅವಾಗ್ಲೇ ಆಲೋಚನೆ ಮಾಡಿದೆ, ಇದು ಯಾರೋ ಆಟ ಆಡ್ತಿದ್ದಾರೆ ಅಂತ. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಸುರಕ್ಷಾ ಆಚಾರ್ಯ. ಓಕೆ, ಸುರಕ್ಷಾ ಆಚಾರ್ಯ, ಐ ಥಿಂಕ್ ಹೌದೌದೌದು. ಗೊತ್ತಾಯ್ತಾ? ಯಾರೋ ಹೇಳಿದಾಗಿತ್ತು. ಹೇಳಿ. ಗೊತ್ತಾಯ್ತಾ? ಅವ್ರ ನಂಬರ್ ನಿಮ್ಮ ನಂಬರ್ ಕೊಟ್ಟಿರೋದು. ಓಕೆ, ಸೊ ನಾವು ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ. ಅದಕ್ಕೆ ನಗರ್ತಾ ಹೇಳ್ತಿದ್ದೀನಿ. ಹೌದು, ಬಟ್ ನಿಮ್ಮ ಮ್ಯಾನೇಜರ್ಗೆ ಸಾರಿ ಹೇಳಿ ಆಯ್ತಾ? ಅವ್ರ ಮ್ಯಾನೇಜರ್ ಅಲ್ಲ, ಅವ್ರು ನನ್ನಾಗೆ ಸ್ಟಾಫ್. ಹೌದಾ? ಓ ಆಯ್ತು, ನೀವು ಭಯಂಕರ ಇದ್ದೀರಿ ಮಾರೆ. ಆಗ್ಲಿ, ನಿಮ್ಗೆ ಸುರಕ್ಷಾ ತರ ಕೇಳಿ ನೀವು, ಆಯ್ತಾ? ಓಕೆ ದೆನ್ ಬಾಯ್ ಬಾಯ್ ಜಯಪ್ರಕಾಶ್, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಓಕೆ ಸರ್, ಬಾಯ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅವರೇ ಸರಿಯಾದ ವ್ಯಕ್ತಿ. ಗೋವಾ ಸಾಲಗಾರರ ಕಣ್ಣಿಗೆ ಸಿಗಾಕೊಳ್ದೆ ಹೋದ್ರೆ ಸಾಕು. ಸದ್ಯ ಯಾರು ಕಂಡ ಇಲ್ಲ. ನಾಯಿ ನನ್ ಮಕ್ಕಳಲ್ಲೇ ಗೋವಾದಲ್ಲಿ 6 ತಿಂಗಳಿಂದ ದುಡ್ದಿದ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರಲ್ಲ. ಅಂಡರ್ವೇರ್ ಒಂದ್ ಬಿಟ್ಟವ್ರೆ. ಈಗ ನಮಗೆ ಶೆಟ್ರು ಒಬ್ರೇ ಗತಿ. ಏನ್ ಮಾಡೋದು? ಹೇಳ್ಚಿ ಅಂಕೋಲ್ ನಿಂಗಲ್ಲ ಅಂಕಲ್, ಶೆಟ್ರ್ ಅಂಕಲ್. ಯಾವನ ಅವನು ಭಿಕ್ಷಿಕ? ನೀನಿನ್ನು ಸತ್ತ ಇಲ್ವೇನೋ? ಅಂಕಲ್, ನೀನು ಸತ್ತು ನಿನ್ನ ವೈಕುಂಠ ಸಮಾರಾಧನೆ ತಿಥಿ ಊಟ ತಿಂದೆ, ನಾನಂತೂ ಸಾಯಲ್ಲ. ಕರ್ಮ. ಅದಿರ್ಲಿ, ಎಲ್ಲಿ ಒಂದ್ 5,000 ರೂಪಾಯಿ. 5,000 ಯಾಕೋ? ಯಾಕಾರಿ ಸ್ವಾಮಿ, ನನ್ನ ಬೇರ್ ಬಾಡಿನ ನೋಡಿ ನೀನ್ ಟೆಂಪ್ಟಾಗ್ಬಿಟ್ಟಿದ್ಯಾ. ನಿನ್ನ ಜೊತೆ ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿರೋ 32 ಜನ ಆಂಟಿಜಿರ್ನ ನಾನು ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಕೊಡಪ್ಪ. ಕೊಡ್ತೀಯ ಇಲ್ವಾ? ನಿಂದೇನ ನಿಂದು? ಕೊಡಮ್ಮ. 1 2 3 4 5 6 7 8 ದಯವಿಟ್ಟು ಸಿಡಿಯಲ್ಲಿ ಮಡಗಿದ್ಯಾ ಕೊಟ್ಬಿಡಪ್ಪ. ನಿನ್ ಕಾಲಿಗೆ ಬೀಳ್ತೀನಿ ಕಣಲ್ಲೋ, ದಯವಿಟ್ಟು. ಅದೇ ನನ್ ಬಿಸ್ನೆಸ್, ಅದನ್ನೇ ಕೊಟ್ಬಿಡು ಅಂದ್ರೆ ಹೆಂಗಮ್ಮ? ಒಂದ್ ಕೆಲ್ಸ ಮಾಡು, ತಗೊಳಪ್ಪ. ಇದ್ರಲ್ಲಿ 6 ತಿಂಗಳು ನಮ್ಮ ಮನೆ ಬಾಡಿಗೆ, 6 ತಿಂಗಳಿಗೆ ನನ್ಗೆ ಏನೇನು ಬೇಕೋ ಸಾಮಗ್ರಿಗಳ ಲಿಸ್ಟ್ ಇದೆ. ಇದನ್ನೆಲ್ಲ ಕರೆಕ್ಟ್ ಆಗಿ ತಂದು ಕೊಟ್ಬಿಡು. ಇಲ್ಲ ಅಂದ್ರೆ ನಿಂದು ನಿಮ್ಮ ಮನೆ ಕೆಲಸದವಳ ರಾಸಲೀಲೆನ ಇಡೀ ಅಪಾರ್ಟ್ಮೆಂಟ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ಲೈವ್ ಟೆಲಿಕಾಸ್ಟ್ ಮಾಡ್ದಂಗ್ ಮಾಡ್ಬಿಡ್ತೀನಿ. ಯೋಚನೆ ಮಾಡು. ಸುಮ್ನಿರೋ, ನಿನ್ಗೆ ಏನ್ ಬೇಕು ನಾನು ಕೊಡ್ತೀನಿ ಕಣೋ. ಕಾಲ್ ಮುಗಿತೀನಿ ಕಣೋ, ಪ್ಲೀಸ್ ಕಣೋ. ಬಾಯ್. ಅಯ್ಯೋ ದೇವ್ರೇ, ನಾನ್ ದುಡ್ದಿದ್ ದುಡ್ಡೆಲ್ಲ ನನ್ನ ಹೆಂಡತಿ ಮಕ್ಳಿಗಿಂತ ಹೆಚ್ಚಾಗಿ ಇವನಿಗೆ ಖರ್ಚು ಮಾಡಂಗಾಯ್ತಲ್ಲಪ್ಪ. ನಾನ್ ಕಾಪಾಡೋರು ಯಾರಪ್ಪ? ಒಂದು ನಾಯಿನೂ ಕಾಪಾಡಲ್ಲ. ಅಗಿರಿಗಿರಿಗಿರಿ. ಅಣ್ಣ, ಇಷ್ಟ ದಿನ ಎಲ್ಲೋ ಬಿಟ್ಟಿದ್ರಿ ಅಣ್ಣ? ಗೋವಾದಲ್ಲಿ ಒಂದು ಸ್ಪೆಷಲ್ ಬ್ರಾಂಚ್ ಓಪನ್ ಮಾಡಿದೀನಿ ಕಣ್ರು. ಕೋಮಲ ಆಂಟಿ, ಕಮಲ ಆಂಟಿ, ನಯನ್ ಆಂಟಿ, ಫಾತಿಮಾ ಆಂಟಿ ಇವರೆಲ್ಲ ಹೆಂಗಿದಾರ? ಫಸ್ಟ್ ಗ್ರೋತಿಂಗ್ ರೇಖಾ, ಸೋನಾ, ಸೀಮಾ, ಟೀನಾ, ಮೀನಾ. ಸ್ಲೋ ಗ್ರೋತ್ ಡಬ್ಬಾ. ಯಾರೋ ಈ ಜಿಲೇಬಿ. ಅಣ್ಣ, ಆ ಸಾಫ್ಟ್ವೇರ್ ಸಾಮೂನ್ ಹೆಂಡತಿ ಅಣ್ಣ, ಮದುವೆ ಆಗಿ 2-3 ತಿಂಗಳಾಯ್ತು. ಏನೋ ಅವನಿಗೂ ಇವಳಿಗೂ ಸರಿ ಇಲ್ಲ ಅನ್ಸುತ್ತಣ್ಣ. ಎಲ್ಗೂ ಒಟ್ಟಿಗೆ ಹೋಗಲ್ಲ ಬರಲ್ಲ. ಗಂಡ ಹೆಂಡತಿ ಇದ್ದಂಗೆ ಇಲ್ವಲ್ಲಣ್ಣ. ಅಯ್ಯಯ್ಯೋಲೇ, ಇಂಥ ಸುಂದರವಾದ ಹುಡುಗಿರಿಗೆ ನಮ್ಮಂತ ಯಂಗ್ಸ್ಟರ್ಸ್ ಕಣು ಬೇಕಾಗಿರೋದು. ಅವ್ರ ಗಂಡ ಸ್ಯಾಮ ಡಬ್ಬ ನನ್ ಮಗ ಕಣೋ. ಅವ್ರನ್ನ ಮುಖ ನೋಡ್ರು ಹಳೆ ಕಂಪ್ಯೂಟರ್ ಮಾನಿಟರ್ ಇದ್ದಂಗಿದೆ. ಇವಳನ್ನ ಹೆಂಗಾದ್ರೂ ಮಾಡಿ ಇವತ್ತೇ ಪಟಾಯಿಸಿ ನನ್ನ ಪಟ್ಟ ದರಸಿ ಮಾಡ್ಕೊಂಡ್ಬಿಡ್ಬೇಕು. ಲೇ ಮಾದ,
ಹೋಗ ಸೀದಾ. ಎಲ್ಲಿಗಣ? ಲೇ ಅವಳು ಮನೆ ಕೇಬಲ್ನ ಕಟ್ ಮಾಡಿದ್ರೆ. ಸೊ ವೀಕ್ಷಕರಿಗೆ ಯಾರಿಗೆ ಫ್ರ್ಯಾಂಕ್ ಮಾಡಬೇಕಂದ್ರೆ ರಮಾಕಾಂತ್ ಮೂಡಿಬಿದ್ರಿ. ಸೊ ಇವರು ಪಿಗ್ಮಿ ಕಲೆಕ್ಟರ್. ಸೊ ಇದೆಲ್ಲ ಕೆಲಸ ಮಾಡ್ತಾರಂತೆ. ಬಟ್ ಇವರ ನಂಬರ್ ಕೊಟ್ಟಿರೋದು ಪ್ರಸನ್ನ ವೀಕ್ಷಣೆ ಮೂಡಿಬಿದ್ರಿ. ಆ್ಯಂಡ್ ಕಾನ್ಸೆಪ್ಟ್ ಏನಿಲ್ಲ, ಸಿಂಪ್ಲಿ ನಂಗೊಂದು ಪಿಗ್ಮಿ ಅಕೌಂಟ್ ಆಗಲಿಕ್ಕಿದೆ, ಏನೆಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತೀರಾ, ಏನೆಲ್ಲ ಬೇಕು ಒಂದು ಪಿಗ್ಮಿ ಅಕೌಂಟ್ ಮಾಡಲಿಕ್ಕೆ ಅಂತ. ಸೊ ನೋಡೋಣ ನಮ್ಮ ರಮಾಕಾಂತ್ ಅವರು ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಓಕೆ, ಸೊ ಇವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ನೋಡೋಣ ಬನ್ನಿ. ಹಲೋ ಹಲೋ, ರಮಾಕಾಂತ್? ಹೌದು ಹೌದು, ಹೇಳಿ ಸರ್ ನಮಸ್ತೆ. ಹೇಳಿ. ಯಾನೇ ಶೇಖರ್ ಅಂದೆ ಸರ್. ಒಂಜಿ ಪಿಗ್ಮಿ ಅಕೌಂಟ್ ಅವ್ರು ಎತ್ತೀನಿ ಸರ್. ಅದು ಪಿಗ್ಮಿ ಅಕೌಂಟ್ ಪಿಗ್ಮಿ ಕಲೆಕ್ಟ್ ಮಾಡಿ ಬರುತ್ತೆ ಏನ? ಮೂಡಿಬಿದ್ರಿ ಮೂಡಿಬಿದ್ರಿ ನಮ್ಮ ಬಸ್ ಸ್ಟ್ಯಾಂಡ್ ಉಂಡತೆ ಅಲ್ಪ ಅಲ್ಪ ಆ ಜಂಕ್ಷನ್. ಓ ನಮ್ಮ ಒಂದಿಜ ನಮ್ಮ ಮೈದಾನ ಗಾಂಧಿ ಅಲ್ಪ ಅಲ್ಪನೆ ಅಲ್ಪನೆ ಹೆಂಗ ಇಲ್ಲ ಅಲ್ಪನೆ ಅಂಚೆ ದಾತೆಪುರ ಬೋರ್ಡ್ ಒಂದು ಪಣ ಪಿಗ್ಮಿ ಐತೆ ಫುಲ್ ದಾತೆಪುರ ಈಗ ರೇಷನ್ ಕಾರ್ಡ್ ಬೋರ್ಡಿ ಆಧಾರ್ ಕಾರ್ಡ್ಲ ಪಾನ್ ಕಾರ್ಡ್ಲನಾ ಇತ್ತೆ ಟೋಟಲ್ ಏತ್ ಬೋರ್ಡು ಸರ್ ಈಗ ಪಾಡ್ರೆ ಪಂಡ ಏತ್ ಡೆಪಾಸಿಟ್ ಡೆಪಾಸಿಟ್ ಅತತ್ ಪಿಗ್ಮಿ ಗೆಪ್ಪರಿಗತ್ತೆ ಇತ್ತೆ ನಮ್ಮ ಪಿಗ್ಮಿ ಇತ್ತೆ ಒಂದು ಅಕೌಂಟ್ ಮಲ್ಪಡತ್ತೆ ಇತ್ತೆ ಏಕದಾಲೆ ಡೆಪಾಸಿಟ್ ಮಲ್ಪಡ ಬರ್ತದೆ ದಾಲೇಜ ಅಂದೆ ಅದಿತ್ತೆ ಡೈಲಿ ಪಂಡ ಸಾಧಾರಣ 2 ಸಾವಿರ ಪಾಡಲ್ಲ ಇದು, ನೋ ಪ್ರಾಬ್ಲಮ್. ಪಂಡ ಮಧ್ಯಾಹ್ನಕ್ಕೆ ಎಪ್ಪರಿಗೆ ಅಬ್ಜೆ ಆ ತಿಂಗಳು ಅವು ಎಂಕುಲ ಆಫೀಸ್ 2000 ಆ ತಿಂಗಳು ಆಚಾ ಆಚಾ ಐತೆ 6,000 ಸಾರಿ 6 ಮಂತ್ಸ್ಗೆ ದೆಪ್ಪಲ್ಲ ಇದೆ. 6 ಮಂತ್ಸ್ ಆಯ್ಬೇಕಾ ಇಜ್ಜ ಆದಿಗ ತಿಂಗಳು ದೆಪ್ಪರ ಆಫೀಸ್ ಎಂಕುಲ ಪಂಡ ಏಪ ಗೆಪ್ಪಲ್ಲಿ ಬನ್ಲಿ ಎಂಕುಲ ಅವು ಮೀಟಿಂಗ್ ದೀತರ ಆದಿಗ ತಿಂಗಳು ದೆಪ್ಪರ ಹಾ ಅವು ಇತ್ತು ಸ್ಯಾಂಕ್ಷನ್ ಆಫೀಸ್ ಮಕ್ಕ ಈರಕ್ಕೆ ಬಂಡದ ಈ ದೆಪ್ಪರ ಆಯ್ತು ಅಂದೆ ಯಾನ್ ಆಪೇದ ಎನ್ನು ಮಾರ್ರೆ ಬಾಕಿ ಯಾನ್ ಇರ್ನ ಕಂಟೆಲ್ ಬತ್ತನು ಬೋರ್ಡಂದು ಅದೇ ಆಚಾ ಅತ ಎನ್ನ ಮೂಜಿ ಮೂಜಿ ಬ್ಯಾಂಕ್ ಅಕೌಂಟ್ ಉಂಟು ಪ್ಲಸ್ ಕುಡಂಜೆ ಪಿಗ್ಮಿದಾರು ಉಳ್ಳೇರು ನಮ್ಮ ಸುರೇಶ್ ಸರ್ ಪಣ ಯಾನ್ ಎನ್ನ ಬಡದಿನಲ್ಲಿ ಮುಲ್ಪ ಉಡುಪಿಡೆ ಪಣ ಯಾನ್ ಅಲ್ಪಲಂಜಿ ಅಕೌಂಟ್ ಮಲ್ದೆ ಬಟ್ ಏತ್ ಪಾಡೋಲಿ ಇಂದು ಪಂಡ ಡೈಲಿ ಏತ್ 2,000-5,000 ಪಾಡೋಲಿ ಐಟ್ದಲ್ಲ ಒಂದು ರೈಟ್ ಬರೋದಲ್ಲ ಒಂದತಿ ಆತ ಪಂಡ ಇತ್ತ ಪಂಡ ಟೈಟ್ ರೂಲ್ಸ್ ಉಂಡದು ಎಂಕ್ ಮಂಡೆ ಲಾಪ ಮಾರ ಓಲ್ ದೀಪಿ ನಿಂಗೆ ಗೊತ್ತಾಪಿ ಕಾಸ್ಪುರ ಅಂಚ ಅದೇ ರಮಾಕಾಂತ್ರೆ ಇತ್ತೆ ನಮ್ಮ ಇತ್ತೆ ಪಿಗ್ಮಿಗೆ ಇತ್ತೆ 6 ಮಂತ್ಸ್ ಐದು ಪಕ್ಕ ಜಾಸ್ತಿ ಕೆಪ್ಪರೆ ಆಪಜತೆ ಇತ್ತೆ ಇತ್ತೆ ಅರ್ಜೆಂಟ್ ಒಂಜಿ 2 ತಿಂಗಳು ಬೋಡು ಅವು ಆಪಜದೆ ಅಂಗಡಿ ಬಿಸ್ನೆಸ್ ಎನ್ನ ಒಂದು ಇನ್ನ ಚಕ್ಕುಲಿದ ಪಕ್ಕ ಮಿಕ್ಸರ್ ಬಿಸ್ನೆಸ್ ಅವು ಒಟ್ಟಾರೆ ಖರ್ಚಾಪಿನಿ ಕಾಸೇನೋ ಗೊತ್ತುಂಡೆ ಇಲ್ಲಾಡ್ದು ಇಂಡ ಒಟ್ಟಾರೆ ಖರ್ಚಾಪಿನಿ ಐಕಾನೆ ಮೇರೆ ನಮ್ಮ ಮೇರುಲ ಇರುತ್ತೆ ನಮ್ಮ ಪ್ರಕಾಶರೇ ಮೂಡುಬಿದ್ರೆ ಪ್ರಕಾಶರ್ ಇರ್ನ ನಂಬರ್ ಕೊರಿಯರೆ ಒಂಜಿ ಪಿಗ್ಮಿ ಮಲ್ ಪಾಡ್ಲೆ ಮಾರ ಓರಿ ಉಂಡತೆ ಇರ್ದ ಒನಸ್ ಮಲ್ತಂದುಲ್ಲಾರ ಸಾರಿ ಮಾರ ಯಾರು ಈಗ ಬಂಡ ಡಿಸ್ಟರ್ಬ್ ಮಾಡ್ತಾರ ಅದೇ ಅತ್ತೆ ಓವರಾಲ್ ಇತ್ತೆ ಒಂದೆಟ್ ಬೆನಿಫಿಟ್ ದಾಲ ಉಂಡೆ ಬೆನಿಫಿಟ್ ಅಂತ 1 ವರ್ಷ ಆಯ್ತು 1 ತಿಂಗಳಿಂದ ಕಾಸು ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಅತ್ತೆ ಒಂಜಿ ವರ್ಷ ಸಾಧಾರಣ ಎನ್ನ ಪ್ರಕಾರ 2 ಲಕ್ಷ ಅಂಡ ಕೂಡ 1 ಲಕ್ಷ ಪಾಡ್ದು ಕೊರ್ಪಾರೆ ಹಾ ಪಂಡ ಎಂಚ ಇಂಟ್ರೆಸ್ಟ್ ಎಂಚ ಐಕೆ ಅವು 1 ಲಕ್ಷ ಪಾಡ್ದು ಏರು ಪಾತಿ ಅದು ಬಲ್ಲೆ ಅತ್ತ ಯಾನ್ ಶೇಖರ್ ಪಾತಿರ್ನು ಅದು ಶೇಖರ್ ಎಲ್ಲ ಹೊಲ್ತದ
ಮುಡಿಬಿದ್ರಿದ್ದ ಅಂದ ಅಂದೆ ಇದು ಬೇತೆ ಅಕೌಂಟ್ ಉಂಡ ಇರಾಗ ಆತ್ಲ ಗೊತ್ತಾಗುದು 2 ಲಕ್ಷ ಬಂಡ 1 ಲಕ್ಷ ಪಿಗ್ಮೆಂಟ್ ದಿಕ್ಕುಂಡ ಅತತ್ 1 ಲಕ್ಷ ಪಿಗ್ಮಿ ಅತತ್ತೆ ಓಯ್ ಸಿಕ್ಕುಜಿ ಅಂಚ ತೀರು ಒಂಜಿ ಮರಳ ಲೆಕ್ಕ ಅಂಚ ಪತ್ತಾರ ಬಂದಿ ಅದು ಒಂಜಿ ಅದು ಇಂಟ್ರೆಸ್ಟ್ ಉಂಡದೆ ಅತ್ತೆ ಈರ್ ಇಂಟ್ರೆಸ್ಟ್ ತೋಜಾರಡಿ ಆನ್ಲೈನ್ ಇಂಟ್ರೆಸ್ಟ್ ತೋಜಾಗ ಅಂತ ಪಂಡ ಓವರಾಲ್ ಹಲೋ ಸರ್ ಕಟ್ ಮಾಡ್ಬಿಡ್ಸಿ ಸರ್ ಯಾನ್ ಒಂಜಿ ದಾದ ಒಂಜಿ ಇನ್ಫಾರ್ಮೇಶನ್ ಕೇನ್ನಿ ಈ ನಮ್ನಿ ಪಾತ್ರ ಬಲ್ಲಿ ಸರ್ ಎಂಕ್ ಮಸ್ತ್ ಬೇಜಾರ ನಾನು ನಾರ್ಮಲ್ ಅದಕ್ಕೆ ನೀರ್ ಇಂಚ ಒಟ್ಟಾರೆ ಪಾತ್ರ ಬಲ್ಲಿ ಗೊತ್ತಾಡದೆ ಬ್ಯಾಂಕ್ ತಗೊಳ್ಳ ಇಂಚ ಪಾತೇರಿ ಮನ್ಪೆ ಈ ನಮ್ನಿ ಪಾತ್ರ ಅವೇ ಲೆವೆಲ್ ಬೋಡಾಬಿಡು ಗೊತ್ತಾಡದೆ ಈರೆ ಒಟ್ರಾಸಿ ಒಂದು ಮಲ್ಪರ ಬಲ್ಲಿ ಗೊತ್ತಾಡದೆ ಏನು ಮುಳ್ಳು ಆಲ್ರೆಡಿ ಫೋನ್ ರೆಕಾರ್ಡ್ ಆಗ್ತೈತೆ ಟೋಟಲ್ ದಾದಾ ಅಲ್ಪರ್ ಪೊಲೀಸ್ ಕಂಪ್ಲೇಂಟ್ ಕೊರಡ ಕಂಪ್ಲೇಂಟ್ ಕೊರ್ಪಿನ ಮಲ್ಲ ಜನತ್ ಗೊತ್ತಾಡದೆ ಎಂಕುಲು ಎಡ್ಡೆ ಪಾತ್ರ ಪೋಯಿನಿ ಸಾರಿ ರಮಕಾಂತ್ ಅವ್ರೆ ಇರ್ನ ಬೇಜಾರಂಡ ಸಾರಿ ಎನ್ನ ಸೈಡ್ ಹಿಡ್ದು ಅವೇ ಹಲೋ ಸರ್ ಹಲೋ ಸರ್ ಸಾರಿ ಸರ್ ಎನ್ನ ಸೈಡ್ ಸಾರಿ ಬೇಜಾರು ಅನ್ಪಡ್ಚು ಯಾನ್ ಇರ್ನ ನಂಬರ್ ಮೇರ್ಕೋರ್ನಿ ಹಲೋ ಸರ್ ಇರ್ನ ನಂಬರ್ ಮೇರ್ಕೋರ್ನಿ ಏರ್ ಗೊತ್ತುಂಡೆ ನಮ್ಮ ಪ್ರಸನ್ನ ವಿ ಶಣೈ ಮುಡುಬಿದ್ರಿ ನಮಸ್ತೆ ಯಾನ್ ಕಾರ್ತಿಕ್ ಪಂದ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಲ್ತಂದು ಲೇರೆಗೆ ಓಕೆ ಈತ್ ಪೂರ ಮಲ್ತೀನಿ ಎಂಕುಲ್ ತಮಾಷೆಗೆ ಓಕೆ ಬೇಜಾರು ಅಲ್ಪಡ್ಸಿ ಇರ್ನ ನಂಬರ್ ಕೋರ್ನಿ ಪ್ರಸನ್ನ ವಿ ಶಣೈ ಅವೇ ಸೊ ಸಾರಿ ಎಂಕುಲು ಮರಳು ಬಾತೇರಿಯಾ ಓಕೆ ಬಾಯ್ ಸರ್ ಬಾಯ್ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಕಿರಿಕಿರಿ ಮಸ್ಕಿರಿ ಎಪಿಸೋಡ್ ಆ್ಯಂಡ್ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಿ ಆಯ್ತು ಅಂತ ನೀವು ಕೂಡ ನೋಡಿ ಆಯಿತು ಎಂಜಾಯ್ ಕೂಡ ಮಾಡಿದ್ರಿ ಆ್ಯಂಡ್ ಇವತ್ತಿನ ಎಪಿಸೋಡ್ ಯಾರಿಗೆಲ್ಲ ಕೆಲವೊಂದು ಸತಿ ಮಿಸ್ ಆಗುತ್ತೆ ತುಂಬ ಬ್ಯುಸಿ ಇರ್ತಾರೆ ಸೊ ಹಾಗಾಗಿ ಮಿಸ್ ಆದ ಎಪಿಸೋಡನ್ನು ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ಕಿರಿಕಿರಿ ಮಸ್ಕಿರಿ ಅಂತ ಟೈಪ್ ಹೊಡೆದ್ರೆ ಸಾಕು ಎಲ್ಲ ಎಪಿಸೋಡ್ ನಿಮಗೆ ಸಿಗುತ್ತೆ ಓಕೆ ಸೊ ಪ್ರತಿ ಭಾನುವಾರ ಕೂಡ ಇದೇ ರೀತಿಯಾಗಿ ಬಂದು ಪ್ರ್ಯಾಂಕ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ಭಾನುವಾರ ಬರ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್